ಕನ್ನಡದ ನಟರಾಗಿರುವಂತಹ ವಿಜಯ ರಾಘವೇಂದ್ರ ಮತ್ತು ಶ್ರೀ ಮುರಳಿ ಅವರ ತಾಯಿ ನಿಧನ. ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಆಘಾತ. ಇಂದು ಜೂನ್ 16, 2026ರಂದು ಬೆಳಿಗ್ಗೆ ಅನಾರೋಗ್ಯದಿಂದ ಜಯಮ್ಮ ಅವರು ನಿಧನವನ್ನು ಹೊಂದಿದ್ದಾರೆ. ಕಳೆದ ಕೆಲವೊಂದು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಬೆಳಗಿನ ಜಾವ ನಿಧನವನ್ನು ಹೊಂದಿರುವಂಥದ್ದು. ಇವರಿಗೆ 60 ವರ್ಷ ವಯಸ್ಸಾಗಿದ್ದು, ಜಯಮ್ಮ ಅವರ ಮಕ್ಕಳಾದಂತಹ ನಟರಾದಂತಹ ವಿಜಯ ರಾಘವೇಂದ್ರ ಮತ್ತು ಶ್ರೀ ಮುರಳಿ ಅವರು ತಾಯಿಯನ್ನು ಕಳೆದುಕೊಂಡಂತಹ ದುಃಖದಲ್ಲಿದ್ದಾರೆ. ವಿಶೇಷ ಅಂತಂದ್ರೆ ಜಯಮ್ಮ ಅವರು ಕುಟುಂಬದ ಬೆನ್ನೆಲುಬಾಗಿ ನಿಂತಿದ್ದರು. ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಬೆಂಬಲವನ್ನ ಕೊಡ್ತಾ ಇದ್ರು. ಸದ್ಯ ಇವರ ಅಗಲಿಕೆ ತಿಳಿದು ಸ್ಯಾಂಡಲ್ವುಡ್ನ ಅನೇಕ ಕಲಾವಿದರಿಗೂ ಕೂಡ ಸಾಕಷ್ಟು ದುಃಖ ಆಗಿರುವಂಥದ್ದು. ಸದ್ಯ ಆ ದೇವರು ಇವರ ಕುಟುಂಬಕ್ಕೆ ಆ ಒಂದು ಧೈರ್ಯವನ್ನು ಕೊಡಲಿ, ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೇಡಿಕೊಳ್ಳೋಣ.